1990 ಮತ್ತು 1992 ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಬ್ಯಾಚಲ್ಲಿ ಕರಸೇವಕರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಎನ್ ಮಾಧವ ಶೆಟ್ಟಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಹಿರಿಯರು, ಅವರ ವಯಸ್ಸಿನ ಅನುಭವಕ್ಕೆ ಮತ್ತು ಅವರು ಕಂಡಿರುವಂಥ ಎಲ್ಲ ದೃಶ್ಯಗಳನ್ನು ಇವತ್ತದು ಸಾಕಾರ ಆಗ್ತಾ ಇದೆ. ಅವರ ಪರಿಶ್ರಮ ಇವತ್ತದು, ಅವರ ಬೆವರಿನ ಹನಿಗೆ ಇವತ್ತು ಒಂದು ಬೆಲೆ ಸಿಕ್ಕಂತಹ ದಿವಸ ಅಂತಲೇ ಹೇಳ್ಬೋದು. ಸೊ ಮಾಧವ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ. ಸೊ ಹಿರಿಯರು ತಾವು, ತಮ್ಮ ಸೇವೆ ಇವತ್ತು ಕಣ್ತುಂಬಿಕೊಳ್ತಾ ಇದೆ ಸರ್. ಹೇಗೆ ಅನಿಸ್ತಾ ಇದೆ? ಮೊದಲಾಗಿ ಖುಷಿ ಆಗ್ತದೆ, ಹಾಂ, ಭಾಳ ಸಂತೋಷ ಆಗ್ತಿದೆ. ನಾವು ಸಾಯೋ ಮುಂಚೆ ಒಂದು ಇದಾಯ್ತಲ್ಲ ಅಂತ. ಅಯ್ಯೋ, ರಾಮನನ್ನ ಕಾಣುವಂಥ ಒಂದು ಅವಕಾಶ. ಮೊದಲಾಗಿ ತಾವು ಮೊದಲ 1990 ಮತ್ತು 92 ಎರಡು ಬ್ಯಾಚ್ಗಳಲ್ಲೂ ಕೂಡ ತಾವು ಹೋಗಿದ್ದೀರಿ. ಆ ದಿನಗಳು ಹೇಗಿತ್ತು ಸರ್? ಅಂದ್ರೆ ಈಗ ತಾವು ಏಜ್ ಆಗಿದ್ದೀರಾ, ಆ ದಿನಗಳು ಹೇಗಿತ್ತು? 90 ಹೋಗುವಾಗ ನಮಗೆ ಭಾರಿ ಕಷ್ಟ ಇತ್ತು. ಮೊದಲ ಬಾರಿಗೆ ಹೋಗುವಾಗ ನಮಗೆ ಅಲ್ಲೆಲ್ಲಿ ಹಿಡಿದು ಹಾಕಿದ್ದು ಕಷ್ಟ ಕೊಟ್ಟು ಎಲ್ಲೆಲ್ಲಿ ನಾವು ಕೂತು ಹೋಗಿ 92 ನಾವು, ಆದರೂ ನಾವು ರಾಮ ನೋಡಿದ್ರೆ ವಾಪಸ್ ಬರುವುದಿಲ್ಲ ಅಂತ ನಾವು ಅಲ್ಲಿ ಇದು ಮಾಡಿ ನೋಡಿಯೇ ನಾವು ಅಲ್ಲಿಂದ ಹೊರಟದು. ಎಲ್ಲಿ ಎಲ್ಲಿ ಯಾರ್ಯಾರ ಮನೆಯಲ್ಲಿ ಕೂತು ಇದು ಮಾಡಿ ಬೇಗ ಮಾಡಿ ನಾವು 5 ಮುಟ್ಟಿದೆವು. ಕೆಲವು ಗಲಾಟೆ ಆಯಿತು, ನಮ್ಮ ಮುಂದೆ ಕೆಲವು ಹೆಣ ಬಿತ್ತು. ಒಂದು ಡೆಲ್ಲಿದೊಂದು 2 ಅಣ್ಣ ತಮ್ಮಂದು ಒಟ್ಟಿಗೆ ಅದೆಲ್ಲ ನೋಡಿದೆವು. ಸುಮಾರು ಕಷ್ಟ ಬಂದೆವು. ಆದರೂ ನಾವು ಯಾರ ಇದರಲ್ಲಿ ಓದೋದಲ್ಲ, ನಮ್ಮಷ್ಟರಲ್ಲೇ ನಾವು ಓದೋದು. ಯಾರು ಬಲವಂತ ಇಲ್ಲ, ಏನಿಲ್ಲ. ನಮಗೆ ಹೋಗುವಾಗಲೇ ಇಲ್ಲಿ ಇದಾಯಿತು, ನೀವು ಹೀಗೆ ನಮಗೆ ಒಂದು 3 ಅಡ್ರೆಸ್ ಕೊಟ್ಟಿದ್ದರು. ಅಲಹಾಬಾದಿಗೆ ಹೋಗಿ ನೀವು ಅಲ್ಲಿ ಅವ್ರನ್ನ ಮೀಟಾಗಿ ನೀವು ಹಾಗೆ ಆಮೇಲೆ ನಿಮ್ಗೆ ಏನು ಬಂದರೂ ನೀವು ನಮ್ಮ ಒಟ್ಟಿಗೆ ಒಂದು 5 ಜನ ಒಂದೊಂದು ಬ್ಯಾಚ್ ಕಳಿಸಿದ್ರು. ಬ್ಯಾಚ್ ಬಿಟ್ಟದ್ದು. ಯಾರಿಗೆ ಏನಾದರೂ ನೀವು ಮುಟ್ಟಬಾರ್ದು, ನೀವು ಅಷ್ಟಿಗೆ ಹೋಗಬೇಕು. ಅದಕ್ಕೆಲ್ಲ ಜನ ಬೇರೆ ಇದ್ದಾರೆ. ನಿಮ್ಗೆ ಏನಾದರೂ ಇದ್ದರೆ ಇಲ್ಲಿ ವಿಳಾಸಕ್ಕೆ ಹೋಗಿ ಅಲ್ಲಿ ವಿಚಾರಿಸಿರಿ. ಅಂದರೆ ಸುಮಾರು ನಾವು 90ರಲ್ಲಿ ನಾವು ಬಂದು ಕಷ್ಟ ಇಷ್ಟಲ್ಲ. 92ರಲ್ಲಿ ನಾವು ಸೀದಾ ಇದು ಮಾಡಿ ಮತ್ತು ಅದು ಹೊಡೆದು ಇದು ಮಾಡಿದೆವು. ಆವಾಗ ನಮ್ಮ ಲಾಲ್ಕೃಷ್ಣ ಅದ್ವಾನಿ, ಉಮ್ಮ ಭಾರತಿ ಇವರೆಲ್ಲ ಒಟ್ಟಿಗೆ ಅಂದರೆ ಎಷ್ಟು ಸಹಸ್ರ ಲಕ್ಷಗಟ್ಟಲೆ ಜನ ಇದ್ದರು. ನನಗನ್ಸುತ್ತೆ ಇವ್ರ ಕಥೆ ಕೇಳುವಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರಿಗಾದ್ರೂ ಸ್ವಲ್ಪ ಕರುಣೆ ಬಂದಿತ್ತೇನೋ, ಆದರೆ ಇವರಿಗೆ ಕರುಣೆನೇ ಬರಲಿಲ್ಲವಲ್ಲ. ಮೃಗೀಯ ರೀತಿಯಲ್ಲಿ ವರ್ತನೆ ಮಾಡಿದ್ರಲ್ಲ, ಬಹಳ ಕಣ್ಣಲ್ಲಿ ನೀರು ಬರುತ್ತೆ. ಅಂದರೆ ನಮಗೆ ಅದೊಂದು ಭಾಳ ಸಂತೋಷ ಆಯಿತು. ನಾವು ಹೋದವಲ್ಲ, ನಾವು ಹೋಗಿ ನೋಡಿದವಲ್ಲ, ನಾವು ಮಾಡಿದ ಕೆಲಸ ಉಂಟಲ್ಲ, ನಮಗೆ ಸಂತೋಷ ಆಯಿತು. ಏನೇ ಆಗಲಿ ಇಂಥದ್ದು ಪರಿಸ್ಥಿತಿ ಬೇಕು ಅಂತ ನಾವು ಇನ್ನೂ ಆಯಿತು. ಈಗ ನಮ್ಗೆ ಇದಾಗುವಾಗ ಇವತ್ತು ನಮಗೆ ಖುಷಿ ಆಗ್ತಾ ಉಂಟು. ನಾವು ಮಾಡಲಿಕ್ಕೆ ಫಲ ಈಗ ಸಿಕ್ಕಿತ್ತು ಅಂತ. ನೀವೊಂದು ಎಷ್ಟು ಜನ ಹೋಗಿದ್ದೀರಿ ಸರ್ ಮಂಗಳೂರಿಂದ? ಆವಾಗ ನಾವೊಂದು 100-105 ಜನ, ಅಂದರೆ ನಮಗೆ ಬಿಟ್ಟದ್ದು ಬ್ಯಾಚ್ ಬಿಟ್ಟದ್ದು. ಈಗ ಒಂದು 5 ಜನಕ್ಕೆ ಟಿಕೆಟ್ ಸಂಗನಿಕೇತನದಿಂದ ನಾವು ಅಲ್ಲಿದ್ದದ್ದು ಒಂದು ದಿವಸ ರಾತ್ರಿ. ಅಲ್ಲಿಂದ ನಮಗೆ ಸಂಗನಿಕೇತನದಿಂದ ನಮಗೆ ಅಲ್ಲಿ ಎಲ್ಲ ಇದಾಯಿತು. ಹೀಗೆ ಹೋಗ್ಬೇಕಂದ್ರೆ 5-6 ಜನ ಮಾತಾರೆಲ್ಲ ಬೆಲೆ ಇದು ಮಾಡಿ ನಮ್ಮನ್ನು ಅರಸಿ ಬಸ್ನಲ್ಲಿ ತಗೊಂಡು ರೈಲ್ವೆ ಸ್ಟೇಷನ್ ಬಿಟ್ಟು ನಾವು ಹೋದದ್ದು. ಎಲ್ಲ ಜವಾಬ್ದಾರಿ ನಿಮ್ಮದೇ, ನೀವೇನು ಮಾಡಬೇಡಿ, ಹೋಗಿ ನೀವು ಅಂತ. ಮಾಧವ್ ಶೆಟ್ಟಿ ಅವರು ಹಿರಿಯರು ನಮ್ಮ ಜೊತೆ ಅನೇಕ ವಿಚಾರಧಾರೆಗಳನ್ನ ಹಂಚಿಕೊಡ್ತಾ ಇದ್ರು. ಸೊ ಆ ದಿನಗಳು ತುಂಬಾ ಕಷ್ಟಕರವಾಗಿತ್ತು. ಈಗ ಅದನ್ನ ಕಣ್ತುಂಬಿಕೊಳ್ಳುವಂಥ ಭಾಗ್ಯ ನಮಗೆ ಸಿಕ್ಕಿತ್ತು. ಖಂಡಿತ. ನಿಮ್ಮ ಜೊತೆಯಾಗಿದ್ದವರೆಲ್ಲ ಕರಸೇವಕರು, ಅವರ ವಿಚಾರವಾಗಿ ಹೇಳೋದಾದ್ರೆ? ಅವರ ವಿಚಾರವಾಗಿ ನನಗೆ ಈಗ ಒಟ್ಟಿಗಿದ್ದೆವು ನಾವು, ಹೋದವ್ರು ನಾವು ಒಟ್ಟಿಗೆ ಇದು ಮಾಡಿ ಒಟ್ಟಿಗೆ ಬಂದಿದ್ದೇವೆ. ಅವ್ರಿಗೆ ಏನಾಗಿಲ್ಲ, ಅದೇ ಪುಣ್ಯ ಅಂತ ಏನಿದ್ದಿಲ್ಲ. ಖಂಡಿತ. ಎಸ್, ಈ ತಮಗೂ ಕೂಡ ಆಸೆ ಇಲ್ವಾ ಸರ್ ರಾಮ ಮಂದಿರಕ್ಕೆ? ಆವಾಗ ರಾಮನ ಮಂದಿರ ಕಟ್ಟಬೇಕು ಅಂತ ಹೇಳಿ ತಾವು ಧಾವಿಸ್ತಾ ಇದ್ರಿ. ಈಗ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಒಂದು ಬಾರಿ ರಾವಣನ್ನ ಕಣ್ತುಂಬಿಕೊಳ್ಳುವ ಅಂತ ಒಂದು ಈಗ ಅಷ್ಟೇ ಇರುವಾಗ ನಾವು ಹೋಗಿ ಮೇಲೆ ನೆಕ್ಸ್ಟ್ ನೋಡು ಹೇಗೆ ಆಗ್ತಾ ಅಂತ. ಖಂಡಿತ. ನಾಳೆಯಿಂದ ಭಕ್ತರಿಗೂ ಕೂಡ ಅವಕಾಶಗಳಿದೆ, ಎಲ್ಲರೂ ಕೂಡ ತೆರಳು. ಹೋದವರಿಗೆ ಸಹ ಒಂದು 10 ದಿವಸ ಒಳಗೆ ಏನು ಮಾಡ್ಲಿಕ್ಕೆ ಆಗಿಲ್ಲಂತೆ. ನಾವು ಟಿವಿ ನೋಡ್ತಾ ಇದ್ದೇವೆ, ಇದು ಮಾಡ್ತಾ ಇದ್ದೆ, ಆಗುದಿಲ್ಲ. ಹೋಗಿದ್ದಾರೆ. ಚಳಿ ಉಂಟು ಸಿಕ್ಕಾಪಟ್ಟೆ, ಸಿಕ್ಕಾಪಟ್ಟೆ ಚಳಿ ಉಂಟು, ಸಿಕ್ಕಾಪಟ್ಟೆ ಕಷ್ಟ ಉಂಟು ಈಗ. ಆದರೆ ನಮಗೆ ಸಾಕು, ಇಲ್ಲಿ ಟಿ ವಿನಲ್ಲಿ ನೋಡ್ತಾ ಕೈ ಉಳಿತಾ ಅವರು ಅಲ್ಲಿ ಹೋದವರು ಇಲ್ಲೇ ರಾಮನನ್ನು ಕಾಣ್ತಾ ಇದ್ದಾರೆ. ಅಷ್ಟೊಂದು ಖುಷಿಯಿಂದ ಪುನೀತರಾಗ್ತಾ ಇದ್ದಾರೆ. ಬಹಳ ಖುಷಿಯ ಸಂದರ್ಭ ಅಲ್ಲ. ಅಷ್ಟಿದ್ರೆ ಅಷ್ಟು ಆಯ್ತಲ್ಲ ದೇವರ ಸಾರ್ಥಕತೆ. ನಿಮ್ಮ ಕನಸು ನನಸಾಯ್ತಲ್ಲ.
ಹೌದು. ನಾವು ನೆನೆಸಿರ್ಲಿಲ್ಲ ದೇವರು ಇಷ್ಟು ಬೇಗ ಇದು ಮಾಡ್ತಾರೆ ಅಂತ ನಮಗೆ. ಅಲ್ಲ ನೋಡಿ, ಅವರು ಹೋಗಿರುವಂತದ್ದು 32 ವರ್ಷಗಳ ಹಿಂದೆ, ಇಷ್ಟು ಬೇಗ ಅಂತ ಹೇಳ್ತಾ ಇದ್ದಾರೆ. ಸತ್ಯ ಅಂತ ಹೇಳಿದ್ರೇನೆ ಅವರ ಭಾವನೆಗಳು ಆ ಸಮಯದ ಹೋರಾಟಗಳನ್ನ ನೋಡಿದ್ರೆ ಅವರಿಗೆ ಭಯ ಆಗ್ತಾ ಇತ್ತು, ಇದು ಯಾವಾಗ ನನ್ನ ಜೀವನದಲ್ಲಿ ನೋಡ್ತೇನೋ ಇಲ್ವೋ ಅನ್ನುವಂಥದ್ದು. ನಾವು 92ರಲ್ಲಿ ಹೋಗಿದ್ದು, ಆದ್ರೆ ಅಲ್ಲಿ ಆವಾಗ ಬಂದದ್ದು ತಮಿಳುನಾಡು, ಆಂಧ್ರದ ಹೆಂಗಸರು ಮಹಿಳೆಯರು ಕೂಡ. ಮಹಿಳೆಯರಂದ್ರೆ ಪ್ರಾಯದವರು, ಖಾಲಿ ಊಟ ಒಂದು ಬಟ್ಟೆ ಇದು ಮಾತ್ರ ಅವಕಾಶ ಇಲ್ಲ. ಅವ್ರದ್ದು ಕೆಲಸ ಅಂತದ್ದು, ಅವ್ರದ್ದು ಇದಂಥದ್ದು, ಅದು ನಮಗೆ ಖುಷಿ ಆದದ್ದು. ನಾವು ಮಾಡಿದ್ದು ಕರೆಕ್ಟ್, ನಾವು ಸಾಮಾನ್ಯ ಅದು ನಾವು ಅವರು ಮಾಡಿದ್ದು ನಮಗೆ ಖುಷಿ. ಈಗ ನನಗೆ ಈಗ ನೆನೆಸೋದು ಅವರನ್ನೇ, ಎಂಥ ಜನಗಳಿದ್ದಾರೆ ಅಂತ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.